ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯ ಜಂಟಿ ಆಶ್ರಯದಲ್ಲಿ ಕುಳಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್-19 ರ್ಯಾಂಡಮ್ ತಪಾಸಣೆ ನಡೆಯಿತು। ಈ ಸಂದರ್ಭ ಮೂಡದ ಆಯುಕ್ತರಾದ ದಿನೇಶ್ ಕುಮಾರ್, ಉಪ ಆಯುಕ್ತ ಕಂಸಾಯ ಬಿಯೂನ್, ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಅರುಣ್ ಚೌಟ, ಉಪಮೇಯರ್ ವೇದಾವತಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು। ಈ ದಿನ ಇಲ್ಲಿ ಪ್ರಥಮವಾಗಿ ನಾವು ಈ ವಾರ್ಡ್ ನಂಬರ್ 8 ಈ ಕುಳಾಯಿ ವಾರ್ಡ್ನಲ್ಲಿ ಪ್ರಥಮವಾಗಿ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಬರತಕ್ಕಂಥ ಏನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ ಅದರ ಅಡಿಯಲ್ಲಿ ಈ ಉಚಿತವಾಗಿ ನಾವು ಕೋವಿಡ್ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ। ಇಲ್ಲಿ ಮೇನ್ ಇದರ ಮುಖ್ಯ ಉದ್ದೇಶ ಏನಂದರೆ ಈ 65 ವರ್ಷ ಮೇಲ್ಪಟ್ಟಾದವರು ಮತ್ತು ಬೇರೆ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಬೇರೆ ಇತರ ಯಾವುದೇ ರೋಗಗಳು ಇರ್ಬೋದು, ಕೋಮಾರ್ಬಿಡಿಟೀಸ್ ಇರ್ಬೋದು, ಅತ್ಯಂತ ಬೇಗ ನಾವು ಈ ಸೋಂಕನ್ನು ಪತ್ತೆ ಹಚ್ಚಿದ್ರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಬೇಗ ಗುಣಮುಖರಾದಂಥ ಒಂದು ಸಾಧ್ಯತೆ ಇದೆ। ಆ ಉದ್ದೇಶದಿಂದ ನಾವು ಈ ರೋಗನ ತಡೆಗಟ್ಟುವ ನಿಟ್ಟಿನಲ್ಲಿ ಈ DHO ಅವರು ಮತ್ತು ಅವರ ತಂಡ ಸೇರಿಕೊಂಡು ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಈ ಒಂದು ಬೇರೆ ಬೇರೆ ವಾರ್ಡ್ಸ್ನಲ್ಲಾಗಿರ್ಬೋದು ಈ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ। ಜಿಲ್ಲಾಡಳಿತ ಆರೋಗ್ಯ ಕೇಂದ್ರ ಇವರೆಲ್ಲ ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ। ಯಾಕೆಂತ ಹೇಳಿದರೆ ನಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರ್ಯಾಪಿಡ್ ಟೆಸ್ಟ್ ಅಂದರೆ ನಮಗೆ ಈಗೇನು ಸ್ವಾಬ್ ಟೆಸ್ಟ್ ಮಾಡ್ತಾರೆ, ಸ್ವಾಬ್ ಟೆಸ್ಟ್ ಮಾಡಿ ಕೇವಲ 30 ನಿಮಿಷದಲ್ಲಿ ನಮಗೆ ಅದರ ರಿಸಲ್ಟ್ ಕೂಡ ಬರ್ತದೆ, ನಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತೇಳಿ। ಆದರೆ ದೇವರ ದಯದಿಂದ ಯಾರಿಗೂ ಕೂಡ ಪಾಸಿಟಿವ್ ಬರಬಾರ್ದು, ಆದರೂ ಕೂಡ ಒಂದು ವೇಳೆ ಪಾಸಿಟಿವ್ ಬಂದರೆ ನಾವು ನಮ್ಮ ಜವಾಬ್ದಾರಿ ಏನು, ಸಾಮಾಜಿಕ ಜೀವನದಲ್ಲಿ ನಮ್ಮ ಜವಾಬ್ದಾರಿ ಏನಂತ ನಾವು ತಿಳಿದುಕೊಂಡು ನಾವು ಆ ಜವಾಬ್ದಾರಿಗೆ ತಕ್ಕ ಹಾಗೆ ನಡೆಯಬೇಕು। ನಮಗೆ ಹೋಮ್ ಐಸೋಲೇಷನ್ ಅಂತ ಹೇಳಿದರೆ ನಾವು ಹೋಮ್ ಐಸೋಲೇಷನಲ್ಲಿ ಇರಬೇಕಾಗುತ್ತೆ ದಯಮಾಡಿ। ಯಾಕೆಂತ ಹೇಳಿದರೆ ನಾವು ಈಗ ಎಷ್ಟೆಲ್ಲ ಕೇಸ್ ಬಂದಿದೆ, ಎಲ್ಲ ಕೇಸ್ಗಳಲ್ಲಿ ನಾವು ನೋಡಬೇಕಾದ್ರೆ ಪಕ್ಕದ ಮನೆಯವರು ಅಥವಾ ಯಾರಾದರೂ